ಉಲ್ಲಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾದ ಆಡಳಿತ ಸಮಿತಿಯ ಸದಸ್ಯರುಗಳು ನಾವು. ನನ್ನ ಹೆಸರು PH ಮೊಹಮ್ಮದ್ ಫಾರೂಕ್ ಅಂತ ಹೇಳಿ. ಇವರು ರಿಯಾಜ್, ಇವರು ಅಬ್ದುಲ್ ಹಮೀದ್, ಮತ್ತೊಂದು ಮುಸ್ತಫಾ. 2023ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ರಾಜ್ಯ ವಕ್ಫ್ ಬೋರ್ಡ್ ಉಲ್ಲಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾದ ಆಡಳಿತ ಸಮಿತಿಗೆ ಚುನಾವಣೆ ನಡೆಸಿ ಆ ಸಂದರ್ಭದಲ್ಲಿದ್ದ ಆಡಳಿತ ಸಮಿತಿಯನ್ನ ಅವರ ವಿರುದ್ಧ ಬಂದಂತ ಆರೋಪದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಂತ ಉಲ್ಲಾಲದ ಜನತೆಗೆ ಉಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಚುನಾವಣೆ ನಡೆಸಿ 2023 ಮಾರ್ಚ್ 8ರಲ್ಲಿ ಆಡಳಿತ ಸಮಿತಿಯ ರಚನೆ ಆಯಿತು. ಈ ರಚನೆಯಾದ 3 ತಿಂಗಳ ನಂತರ ನಮ್ಮ ಆಡಳಿತ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಶ್ರೀ BG ಹನೀಫ್ ಮತ್ತು ಉಪಾಧ್ಯಕ್ಷರಾಗಿ ಅಶ್ರಫ್ ಅಹಮದ್, ಪ್ರಧಾನ ಕಾರ್ಯದರ್ಶಿಯಾಗಿ ಸಿಹಾಬುದ್ದೀನ್ ಸಕಾಫಿ, ಹಾಗೆ ನಾಜಿಮ್ ರೆಹಮಾನ್ ರವರು ಕೋಶಾಧಿಕಾರಿಯಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದರು. ನಿರಂತರ 3 ತಿಂಗಳ ಆಡಳಿತದ ನಂತರ ಭ್ರಷ್ಟಾಚಾರ, ಸ್ವಯಂ ಘೋಷಿತ ಆಡಳಿತ ನಡೆಸುವುದರ ವಿರುದ್ಧ ನಾವು ಜನತೆಗೆ ತಿಳಿಸದೆ ನಮ್ಮೊಳಗೇನೆ ಮುಗಿಸ್ಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟೆವು. ಇದು ನಿರಂತರ 2 ವರ್ಷಗಳ ಕಾಲ ಇದೇ ರೀತಿ ಮುಂದುವರಿಯಿತು. ಈ ಮುಂದುವರಿದುಕೊಂಡು ಮುಂದಕ್ಕೆ ಹೋಗ್ತಾ ಇರುವಾಗ ಇವರ ಆಡಳಿತದ ರೂಪರೇಷೆ ಬಹಳಷ್ಟು ವ್ಯತ್ಯಸ್ತ ರೂಪದಲ್ಲಿದ್ದಾಗ ನಾವುಗಳು ರಾಜ್ಯ ವಕ್ಫ್ ಮಂಡಳಿಗೆ ಮತ್ತು ಜಿಲ್ಲಾ ವಕ್ಫ್ ಮಂಡಳಿಗೆ ದೂರು ಅರ್ಜಿಯನ್ನ ನೀಡಿದೆವು. ಇವರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನ 3-4 ಬಾರಿ ನೀಡಿದರೂ ಕೂಡ ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇ ಇದ್ದಾಗ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ನೇರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಇದರ ವಿರುದ್ಧ, ರಾಜ್ಯ ವಕ್ಫ್ ಮಂಡಳಿಯ ವಿರುದ್ಧ ನಾವು ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನ ದಾಖಲಿಸಿದ ಮೇರೆಗೆ ಮೊನ್ನೆ 18-12-2025ರಲ್ಲಿ ನಮಗೆ ಜಯ ಸಿಕ್ಕಿತು. ಅದರ ಪ್ರಕಾರ ಹೈಕೋರ್ಟು ಜಸ್ಟಿಸ್ ಸೂರಜ್ ಗೋವಿಂದರಾಜ್ ಇದ್ದ ಪೀಠವು ವಕ್ಫಿನ ಆಡಳಿತ ರಾಜ್ಯ ವಕ್ಫ್ ಮಂಡಳಿಯ ವಿರುದ್ಧ ಹಾಗೂ ಜಿಲ್ಲಾ ವಕ್ಫ್ ಮಂಡಳಿಯ ವಿರುದ್ಧ ಆಡಳಿತದ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತನ್ನ ಸ್ಪಷ್ಟ ಆದೇಶದಲ್ಲಿ ಉಲ್ಲಂಘಿಸಿದೆ. ಅದನ್ನು ಈಗಾಗಲೇ ನಾವು ನಿಮ್ಗೆ ನೀಡಿದ್ದೇವೆ. ಏನಂತ ಹೇಳಿದ್ರೆ, ಉಲ್ಲಾಲ ದರ್ಗಾ ಆಡಳಿತ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮತ್ತು ಮತಯಾಚನೆಗೆ ಸಂಬಂಧಪಟ್ಟಂತೆ ತಾರೀಕು 10/2/25 ಮತ್ತು ತಾರೀಕು 18/2/2025 ಅರ್ಜಿಯ ಬಗ್ಗೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ 30 ದಿನದ ಒಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆದೇಶಿಸಿತು. ಅದೇ ರೀತಿ ಜಿಲ್ಲಾ ವಕ್ಫ್ ಅಧಿಕಾರಿಯಾದಂತ ಅಬೂಬಕರ್ ವಿರುದ್ಧ ಗಂಭೀರ ಆರೋಪದ ಬಗ್ಗೆ ರಾಜ್ಯ ವಕ್ಫ್ ಮಂಡಳಿಯು ಕೂಡಲೇ ತನಿಖೆ ನಡೆಸಿ ಅಗತ್ಯವಿದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ತನ್ನ ಆದೇಶದಲ್ಲಿ ತಿಳಿಸಿದೆ. ಈ ರೀತಿ ಆಡಳಿತದಲ್ಲಿ ದುರಾಡಳಿತ ಮತ್ತು ಹಣದ ಅವ್ಯವಹಾರದಂತ ಗಂಭೀರ ಆರೋಪದ ತನಿಖೆ ನಡೆಯಬಹುದು ಎಂಬ ಭಯದಲ್ಲಿ ಇದೀಗ ದಿನಾಂಕ 6/1/2026ರಂದು ಸಮಿತಿಯ 75% ಮಂದಿ ಸದಸ್ಯರುಗಳಿಗೆ ನೋಟಿಸ್ ನೀಡದೆ, ಸಭೆಯ ಆಹ್ವಾನ ನೀಡದೆ ಏಕಾಏಕಿ ಸಭೆ ಸೇರಿ
ಆ ಸಭೆಯಲ್ಲಿ ದರ್ಗಾ ಸಮಿತಿಯ ಅವಧಿಗಿಂತ ಮುಂಚಿತವಾಗಿ ಅವರು ದಿನಾಂಕ 18/1/2026 ಸಂಜೆ 4:30ಕ್ಕೆ ಮಹಾಸಭೆ ಮಾಡುವುದಾಗಿ ತೀರ್ಮಾನ ಮಾಡಿ ನಮ್ಮ ಸಮಿತಿಯ ಆಡಳಿತ ಅಡಿಯಲ್ಲಿ ಬರುವ ಮಸೀದಿಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಹೆಸರಿಗೆ ಬರುವ ನೋಟಿಸು ಜಾರಿ ಮಾಡಿರುತ್ತಾರೆ. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ, ವಕ್ಫ್ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ. ಪೈಲವ ಪ್ರಕಾರ 2 ವರ್ಷದ ನಾವು ಆಡಳಿತಕ್ಕೆ ಬಂದು 2 ವರ್ಷ ಈಗಾಗಲೇ ಕಳೆದಿದೆ. ಈ 2 ವರ್ಷದ ಕಾಲಾವಧಿಯ ಮಧ್ಯದಲ್ಲಿ ನಮಗೆ 2 ಅಕೌಂಟ್ಸ್ ಇಯರ್ ಅಂಡ್ ಅಕೌಂಟ್ಸ್ ಪೀರಿಯಡ್ ಬರುವಂತ 2 ಇಯರ್ ಇದ್ದು ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿ ವರದಿಯನ್ನ ಸಮಿತಿಯ ಸಭೆಯಲ್ಲಿ ಇಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ಇಡದೆ ಒಂದೇ ಒಂದು ಆಡಿಟ್ ವರದಿಯನ್ನು ಕೂಡ ಸಭೆಗೆ ಮಂಡಿಸದೆ ಏಕಾಏಕಿ ಮಹಾಸಭೆ ಕರೆದು ಮುಂದಿನ ಆಡಳಿತ ಸಮಿತಿಗೆ ವ್ಯವಸ್ಥಾಪನಾ ಸಮಿತಿ ರಚನೆ ಬಗ್ಗೆ ಅಂತ ಹೇಳಿ ಸಬ್ಜೆಕ್ಟ್ ಇಟ್ಟು ವಾರ್ಷಿಕ ಮಹಾಸಭೆ ಕರೆಯುವಂತದ್ದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅವಧಿಯು 2026 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಈಗಾಗಲೇ 7 ಕೋಟಿಗಿಂತಲೂ ಮಿಕ್ಕಿ ಹಣ ದರ್ಗಾ ಆವರಣದಲ್ಲಿ ನಡೆಯುತ್ತಿರುವಂತ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಕಟ್ಟಡ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮದ ಒಂದೇ ಒಂದು ಲೆಕ್ಕಪತ್ರವನ್ನ ಸಮಿತಿಯ ಸಭೆಯ ಮುಂದೆ ಇಟ್ಟಿರುವುದಿಲ್ಲ. ಇದೆಲ್ಲವೂ ಇವರ ಮೇಲೆ ತನಿಖೆಗೆ ಆದೇಶ ಆಗಿರುವಂತದ್ದು. ಇದರ ಬಗ್ಗೆ ತನಿಖೆ ಆಗುತ್ತೆ ಎಂಬ ಭಯದಿಂದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಮಹಾಸಭೆಯನ್ನು ತರಾತುರಿಯಲ್ಲಿ ಕರೆದಿರುತ್ತಾರೆ. ಅಲ್ಲದೆ 2023ರಲ್ಲಿ ಮಾನ್ಯ ಹೈಕೋರ್ಟ್ ಆದೇಶ ಪ್ರಕಾರ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ಆಡಳಿತ ಸಮಿತಿ 55 ಸದಸ್ಯತ್ವಕ್ಕೆ ಚುನಾವಣೆ ನಡೆದಿದ್ದು ಆ ಸಮಯದಲ್ಲಿ ಉಲ್ಲಾಳ ಜುಮಾ ಮಸ್ಜಿದ್ ಮತ್ತು ಸೈಯದ್ ಮದನಿ ದರ್ಗಾ ವ್ಯಾಪ್ತಿಗೆ ಒಳಪಟ್ಟ 5 ಕರಿಯಾದಿಂದ ಅಂದರೆ 5 ಡಿವಿಷನ್ ನಿಂದ 3,000ಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಚುನಾವಣೆಗೋಸ್ಕರ ಮತ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡಿರ್ತಾರೆ. ಅದರ ನಂತರ ನಮ್ಮ ಈ ಬೋರ್ಡ್ನ ಅವಧಿ ಮುಗಿಯುವ ಕನಿಷ್ಠ 3 ತಿಂಗಳ ಮೊದಲಾದರೂ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಅದು ಯಾವುದನ್ನು ಮಾಡದೆ ಏಕಾಏಕಿ ಈ ಮಹಾಸಭೆ ಕರೆದು ಪಲಾಯನಗೈಯುವ ಉದ್ದೇಶವನ್ನು ಈ ಪದಾಧಿಕಾರಿಗಳು ಇಟ್ಟುಕೊಂಡಿದ್ದಾರೆ. ಈಗಾಗಲೇ 10,000ಕ್ಕಿಂತಲೂ ಹೆಚ್ಚು ಮತದಾರರು ಇರುವಂತ ಈ ಒಂದು ಕ್ಷೇತ್ರ 2026ರಲ್ಲಿ ಚುನಾವಣಾ ಪರಿಷ್ಕರಣೆ ಮಾಡಿದರೆ 10,000ಕ್ಕಿಂತಲೂ ಹೆಚ್ಚಿನ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಲಿಕ್ಕೆ ಅವಕಾಶ ಇತ್ತು. ಅದು ಯಾವುದನ್ನು ಮಾಡದೆ ಏಕಾಏಕಿ ಬಹಳಷ್ಟು ಸದಸ್ಯರಿಗೆ, ಜಮಾತ್ ವ್ಯಾಪ್ತಿಯ ಸದಸ್ಯರಿಗೆ ಇಲ್ಲಿ ನೋಂದಾಯಿಸಲಿಕ್ಕೆ ಅವಕಾಶ ನೀಡದೆ ಮಹಾಸಭೆಯಿಂದ ವಂಚನೆಗೊಳಪಡಿಸುವ ಉದ್ದೇಶ ಹಾಗೂ ಸಮಿತಿ ಸದಸ್ಯತ್ವಕ್ಕೂ ಅವರು ಭಾಗವಹಿಸಲಿಕ್ಕೆ ಅವಕಾಶ ನೀಡದೆ ಏಕಾಏಕಿ ಮಹಾಸಭೆ ಕರೆದು ಈ ಬರ್ಖಾಸ್ತು ಮಾಡುವಂತ ಉದ್ದೇಶ ಏನೋ ಇದೆ ಅಂತ ಹೇಳಿ ಗುಮಾನಿ ಇದೆ. ಮತ್ತೆ ಈಗಾಗಲೇ ಜಮಾತ್ ನಡೆಸುತ್ತಿರುವಂತಹ ಮಹಾಸಭೆಗೆ ನಾವು ವಕ್ಫ್ ಬೋರ್ಡ್ ಅನ್ನ ಸಂಪರ್ಕಿಸಿದಾಗ ಅವರು ಹೇಳುವಂತ ವಿಚಾರ ಏನು ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಒಂದು ಮಾನ್ಯತೆ ಇಲ್ಲ, ಆ ಸಭೆಗೆ ಯಾವುದೇ ಮಾನ್ಯತೆ ಇಲ್ಲ. ಒಂದು ವೇಳೆ ಅಂತ ಮಹಾಸಭೆ ಕರೆಯುವುದಾದರೆ ಅದಕ್ಕೆ ಮೊದಲು ನಮ್ಗೆ ಅವರು ತಿಳಿಸಬೇಕಾಗಿತ್ತು. ಅದು ಯಾವುದು ತಿಳಿಸದೆ ಅವರು ಮಾಡುವಂತ ಮಹಾಸಭೆಗೆ ಯಾವುದೇ ಮಾನ್ಯತೆ ಇರುವುದಿಲ್ಲ ಅಂತ ಕೂಡ ವಕ್ಫ್ ಬೋರ್ಡ್ ಈಗಾಗಲೇ ತಿಳಿಸಿದೆ. ಏನಾದರೂ ಇದ್ರೆ ಕೇಳ್ಬಹುದು. ಹೌದು, ಖಂಡಿತ ಹೌದು. ನಾವು ವಿರೋಧ ಮಾಡಿದೆವು. ನಾವು ವಿರೋಧ ಮಾಡಿದ್ರು ಕೂಡ ಅವರು ನಿರ್ಣಯ ಪುಸ್ತಕದಲ್ಲಿ ದಾಖಲಿಸುವುದಿಲ್ಲ. ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಅವರು ನಮಗೆ ಲೆಕ್ಕಪತ್ರವನ್ನ ಸಬ್ಮಿಟ್ ಮಾಡಿಲ್ಲ. ಖಂಡಿತ
ಈಗಾಗಲೇ ಕಟ್ಟಡ ರಚನೆ ಆಗ್ತಾ ಇದೆ. ಅಲ್ಲಿ ಟೆಂಡರ್ ಕರೆದಿರೋದು ಫುಲ್ ಸಾರಿ ಲೇಬರ್ ಕಾಂಟ್ರಾಕ್ಟಿಂಗ್ ಅಂತ ಹೇಳಿ ಕರೆದದ್ದು. ಅಲ್ಲಿ ಈಗ ಆಗ್ತಾ ಇರುವುದು ಫುಲ್ ಕಾಂಟ್ರಾಕ್ಟ್ ಅಲ್ಲಿ. ಇದರಲ್ಲೇ ಸಂಶಯ ಮೂಡ್ತಾ ಇದೆ, ಭ್ರಷ್ಟಾಚಾರ ಅಂತ ಹೇಳಿ. ಹೌದು, ಇದರ ಬಗ್ಗೆ ನಾವು ಈಗಾಗಲೇ ಹೇಳಿದ್ದೇವೆ. ಈಗಾಗಲೇ ನೀವು CA ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿಸಿ ಅಂತ ಹೇಳಿ. ಆಡಿಟ್ ಮಾಡಿಸಿಲ್ಲ. ಪ್ರತಿ ವರ್ಷ ಆಡಿಟ್ ಮಾಡಿ ವರದಿಯನ್ನು ಸಬ್ಮಿಟ್ ಮಾಡಬೇಕು. ಮಹಾಸಭೆ ಕರೆದು ಮಹಾಸಭೆಗೆ ಸಬ್ಮಿಟ್ ಮಾಡಬೇಕಿತ್ತು, ಅದು ಯಾವುದೂ ಮಾಡಿಲ್ಲ. ಆ ಮಹಾಸಭೆಯಲ್ಲಿ ಇವರು ಆಡಿಟ್ ಇಂತ ರಿಪೋರ್ಟ್ ಕೊಟ್ಟಿಲ್ಲ ಯಾರಿಗೂ. ಮತ್ತೊಂದು, ಇವರು ಕೊಟ್ಟಿರುವಂತ ದಾಖಲೆ ಏನು ಅಂತ ಹೇಳಿದ್ರೆ, ಯಾರು ಸದಸ್ಯರಿದ್ದಾರ ಸದಸ್ಯರಿಗೆ ನೋಟಿಸ್ ಜಾರಿ ಮಾಡದೆ ಏಕಾಏಕಿ ಇವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಎಲ್ಲ ಅಲ್ಲಿ ಆ ಬ್ರಾಂಚ್ ಮಸೀದಿಗಳಿದೆಯಲ್ಲ, ಆ ಮಸೀದಿ ಅಧ್ಯಕ್ಷರಿಗೆ ಮಾತ್ರ ನೋಟಿಸ್ ಜಾರಿ ಮಾಡಿದ್ರು, ಸದಸ್ಯರಿಗೆ ನೋಟಿಸ್ ಜಾರಿ ಮಾಡಿಲ್ಲ. ಯಾರು ಮತದಾರರಿದ್ದಾರ ಆ ಮತದಾರರಿಗೆ ನೋಟಿಸ್ ಜಾರಿ ಮಾಡಿಲ್ಲ. ಇದು ಅದಕ್ಕಿರುವಂತ ಪುರಾವೆ. ನಮ್ಗೆ ಯಾರಿಗೂ ಸದಸ್ಯರಿಗೆ ಮಾಹಿತಿ ನೀಡದೆ ಮಹಾಸಭೆ ಕರೆದಿದ್ದಾರೆ. 35ಕ್ಕಿಂತ ಮಿಕ್ಕಿನ ಸದಸ್ಯರು ಭಾಗವಹಿಸಿಲ್ಲ. ಅವರು ಆ ಸಮಿತಿ ಸದಸ್ಯರ ಸಭೆಯನ್ನು ಕರೆಯಬೇಕಾಗಿತ್ತು. ಅದು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿ ಕರೆಯಬೇಕಾಗಿತ್ತು. ಕೇವಲ 20 ಮಂದಿಗೆ ನೋಟಿಸ್ ಜಾರಿ ಮಾಡಿ ಅವರು ಸಭೆ ಕರೆದು 35 ಮಂದಿಯನ್ನು ಹೊರಗಿಟ್ಟು, ಏನು ಇವರ ವಿರುದ್ಧ ಆರೋಪ ಮಾಡಿದಂತ ಎಲ್ಲಾ ಸದಸ್ಯರನ್ನು ಹೊರಗಿಟ್ಟು, ಇವರು ಕೇವಲ 20 ಮಂದಿಯನ್ನು ಸೇರಿಸಿ ಅಲ್ಲಿ 10 ಮಂದಿ ಮಾತ್ರ ಅಲ್ಲಿ ಭಾಗವಹಿಸಿದ್ರು. ಆ ಸಭೆಗೆ ಮಾನ್ಯತೆ ಇಲ್ಲ. 55 ಮಂದಿ, ಒಬ್ಬರು ಡೆತ್ ಆಗಿದ್ದಾರೆ, 54 ಮಂದಿ ಪ್ರಸ್ತುತ ಇದ್ದಾರೆ. ಅವರ ಉದ್ದೇಶ ಇದೆ ಪಲಾಯನಗೆ ಇರುವಂತದ್ದು. ಈಗಾಗಲೇ ವಕ್ಫ್ ಬೋರ್ಡ್ ಇದಕ್ಕೆ ಯಾವುದಕ್ಕೆ ನಿಮ್ಮ ಅವಿಶ್ವಾಸ ಗೊತ್ತಲ್ಲಿ ಒಂದು ಬರ್ತಾ ಇದೆ. ಅದು ಈಗಾಗಲೇ ತನಿಖೆಗೆ ಈಗಾಗಲೇ ವಕ್ಫ್ ಬೋರ್ಡ್ ಆದೇಶ ಮಾಡಿದೆ ಅಲ್ಲ. ವಕ್ಫ್ ಬೋರ್ಡ್ ತನಿಖೆಯನ್ನ ತಪ್ಪಿಸುವಂತ ಉದ್ದೇಶ ಈ ಮಹಾಸಭೆಯ ಉದ್ದೇಶ. ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಬರುವುದಿಲ್ಲ, ಲೆಕ್ಕಪತ್ರ ಕೊಟ್ಟಿಲ್ಲ ಅವರು, ಅಂದಾಜು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅಂದಾಜು ಸುಳ್ಳು ಹೇಳಲಿಕ್ಕೆ ನಾವು ರೆಡಿ ಇಲ್ಲ. ಆದ್ರೆ ಅಲ್ಲಿ ಅವ್ಯವಹಾರ ಆಗ್ತಾ ಇದೆ, 100% ಅವ್ಯವಹಾರ ಆಗ್ತಾ ಇದೆ. ಇಲ್ಲದ ಲೆಕ್ಕಪತ್ರ ಅವರು ಮಂಡಿಸ್ತಾ ಇದ್ರಲ್ಲ. ಸರ್ಕಾರದಿಂದ 7 ಕೋಟಿ ರೂಪಾಯಿ ಹಣ ಬಂದು ಬಿಲ್ಡಿಂಗ್ ಕಟ್ಟಡ ರಚನೆ ಆಗ್ತಾ ಇದೆ ಅಲ್ಲಿ, ಅದರಲ್ಲಿ ಅವ್ಯವಹಾರ ಆಗ್ತಾ ಉಂಟು. ನಮ್ಮ ಹೋರಾಟ ಇನ್ನು ವಕ್ಫ್ ಬೋರ್ಡ್ ಈಗಾಗಲೇ ಹೈಕೋರ್ಟ್ ನ ಆದೇಶವನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಅವರು 20 ನಮ್ಗೆ ಹೌದು, ಖಂಡಿತ ನಾವೀಗ ಈಗ ವಕ್ಫ್ ಹೌದು 20 ತಾರೀಕಿನವರೆಗೆ ನಾವು ಕಾಯ್ತೇವೆ. 20 ತಾರೀಕಿನ ನಂತರ ಕಂಟೆಂಪ್ಟ್ ಆಫ್ ಕೋರ್ಟ್ ನಾವು ಹೋಗ್ತೇವೆ. ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇವರ ವಿರುದ್ಧ AG ಮುಖಾಂತರ ನಾವು ಈಗಾಗಲೇ ಆಡಿಟ್ ಜನರಲ್ ಮುಖಾಂತರ ನಾವು ಈಗಾಗಲೇ ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ನಾವು ಕೋರ್ಟಿಗೆ ಹೋಗ್ತೇವೆ ಖಂಡಿತವಾಗಿ ಮುಂದಿನ ದಿನ. ನಾವು ಹಾಕಿ 4 ತಿಂಗಳಾಯ್ತು, 4-5 ತಿಂಗಳಾಯ್ತು. ಯಾವುದು ಉಮ್ಮೀದ್ ಅಲ್ಲ, ಅದಕ್ಕಿಂತ ಮೊದಲೇ ಹೋಗಿದೆ. ಯಾವುದು ಕಾನೂನು ಇದಾಗಿತ್ತು, ಆದ್ರೆ ಇಂಪ್ಲಿಮೆಂಟೇಷನ್ ಮೊನ್ನೆ ತಾನೇ ಬಂತಲ್ಲ, ಫೈನಲ್ ಆಗಿ ರಿಜಿಸ್ಟ್ರೇಷನ್ ಎಲ್ಲ ಮೊನ್ನೆ ಆಗ್ತಾ ಇತ್ತಲ್ಲ. ಆಗ ಕಾನೂನು ಜಾರಿ ಆಗಿತ್ತು, ನಾವು ಹೈಕೋರ್ಟ್ಗೆ ಹೋಗಿದ್ದೇವೆ. ಯಾವ್ದು ಹೌದು, ಅಲ್ಲಿ ಏನೋ ಅವರಿಗೆ ಒತ್ತಡ ಇರಬಹುದು, ಖಂಡಿತ ಅವರಿಗೆ ಒತ್ತಡ ಇರಬಹುದು. ನಾವು CO ಅವರಿಗೆ ಮೀಟ್ ಆಗಿದ್ದೇವೆ ಮೊನ್ನೆ. ಮೀಟ್ ಆದಾಗ ಅವರು ಹೇಳಿದ್ರು, ನಾವು 19 ತಾರೀಕಿಗೆ ಸಭೆ ಇಟ್ಟಿದ್ದೇವೆ ಅಂತ ಹೇಳಿ. 20 ತಾರೀಕಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಇವರ ಮೇಲೆ. ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ 19ನೇ ತಾರೀಕಿಗೆ ಅವರು ಮೀಟಿಂಗ್ ಇಟ್ಟಿದ್ದಾರೆ. ಆ ಮೀಟಿಂಗ್ ಇದ್ದ ನಿರ್ಣಯದ ಮೇಲೆ ನಾವು ಮುಂದಿನ ಆಕ್ಷನ್. ಅದಕ್ಕಿಂತ ಮೊದಲು ಆ ಮಹಾಸಭೆಗೆ ಯಾವುದೇ ಮಾನ್ಯತೆ ಇಲ್ಲ ಅಂತ ಹೇಳಿ ವಕ್ಫ್ ಇಲಾಖೆ ನಮ್ಗೆ ಹೇಳಿದೆ. ಮತ್ತೊಂದು, ಈ ಮಹಾಸಭೆಗೆ ವಕ್ಫಿನಿಂದ ಒಬ್ಸರ್ವರ್ ಬರಬೇಕಾಗಿತ್ತು. ಒಬ್ಸರ್ವರ್ ಬರಬೇಕಾದ್ರೆ ಇವರು ಲೆಕ್ಕಪತ್ರ ಮಂಡಿಸಬೇಕಾಗಿತ್ತು. ಇವರು ಲೆಕ್ಕಪತ್ರ ಮಂಡಿಸದೆ ಏಕಾಏಕಿ ಇವರಷ್ಟಕ್ಕೆ ಮಹಾಸಭೆ ಕರೆದು ನಾವು ಒಂದು ಲೆಕ್ಕಪತ್ರ ಇಡ್ತೇವೆ ಅಂತ ಹೇಳಿ 3-6 ತಿಂಗಳ ಲೆಕ್ಕಪತ್ರ ಇಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಮಹಾಸಭೆಗೆ ಇಡಬೇಕಾದ್ದು ಆಡಿಟ್ ವರದಿಯ ಪ್ರಕಾರ ಅವರು ಸಬ್ಮಿಟ್ ಮಾಡಿ ಆ ವರದಿಯನ್ನ ಮಹಾಸಭೆಗೆ ಇಡಬೇಕು. ಅಲ್ಲಿ ಅವರ ಬಹುಮತದಲ್ಲಿ ನಿರ್ಣಯ ತಗೊಳ್ಬೇಕು. ಮಹಾಸಭೆ
ಪ್ರಯತ್ನ ಮಾಡ್ತೀರಾ ನಿಮ್ಮ ಸದಸ್ಯರು? ಹೌದು ಹೌದು ಹೌದು. ಮಹಾಸಭೆ ತಡೆಯುವಂತ ಪ್ರಯತ್ನ ನಾವು ಮಾಡುದಿಲ್ಲ. ನಾವು ಕೂಡ ಮಹಾಸಭೆಯಲ್ಲಿ ನಾಲ್ಕು ಭಾಗವಹಿಸಿ ಇದನ್ನ ನಮ್ಮ ಏನು ಕೋರ್ಟಿನ ಆದೇಶವನ್ನ ಅಲ್ಲಿ ನಾವು ತೋರಿಸ್ತೇವೆ. ಮಹಾಸಭೆ ನೋಟಿಸ್ ಖಂಡಿತ ಸದಸ್ಯರಿಗೆ ಇದ್ ಮಾಡಿಲ್ಲ. ನಾವು ಅಲ್ಲಿ ಭಾಗವಹಿಸುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಮಹಾಸಭೆ ಜನರಿಗೆ ಗೊತ್ತಾಗ್ಬೇಕು, ಯಾರು ಬರ್ತಾರಲ್ಲಿ ಅಲ್ಲಿ ಸೇರುವಂತ ಮಿನಿಮಮ್ ಒನ್ ಥರ್ಡ್ ಜನ ವೋಟರ್ಸ್ ಯಾರಿದ್ದಾರ ಅಲ್ಲಿ ಸೇರ್ಬೇಕು. ಆಗ ಮಾತ್ರ ಅದು ಮೆಜಾರಿಟಿ. 1/3 ಜನ ಸೇರಿದಾಗ ಮಾತ್ರ ಅದು ಮೆಜಾರಿಟಿ. ಅದು ಕೂಡ ವೋಟರ್ಸ್ ಅಲ್ಲದವರಿಗೆ ಅಲ್ಲಿ ಅಲೌಡ್ ಇಲ್ಲ. ಆದ್ರೆ ಅಲ್ಲಿ ನಾಳದು ನಡೆಯುವಂತದ್ದೇ ಬೇರೆ. ಮತದಾರರಿಗೆ ಇವರು ಕರೆ ಕೊಟ್ಟಿಲ್ಲ. ಇವರು ಕೊಟ್ಟಂತ ಇದರ ಒಂದು ಪ್ರತಿಯನ್ನು ನಾನು ನಿಮಗೆ ಕೊಡ್ತೇನೆ ಬೇಕಾದ್ರೆ. ಯಾವ ಸರ? ನಮ್ಮ ಶಾಸಕರ ಬಳಿಗೂ ನಾವು ಹೋಗಿದ್ದೇವೆ. ನಾವೆಲ್ಲರ ಬಳಿಗೂ ಹೋಗಿದ್ದೇವೆ, ನ್ಯಾಯ ಕೊಡಿಸಿ ಅಂತ ಎಲ್ಲರ ಹತ್ರ. ನೀವು ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಅದು ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲ, ಅವರ ಹತ್ರ ನಾವು ಹೇಳಿದ್ದೇವೆ, ಅವರಿಗೂ ಮಾಹಿತಿ ಕೊಟ್ಟಿದ್ದೇವೆ, ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇವೆ. ಕಳೆದ ನವೆಂಬರ್ ತಿಂಗಳಲ್ಲಿ ನಾವು ಇದೇ ರೀತಿಯ ಒಂದು ನಮ್ಮ ಸಮಿತಿ ಸದಸ್ಯರು ಸೇರಿ ಅವತ್ತು ಪ್ರೆಸ್ ಮೀಟ್ ಮಾಡಿದ್ದೇವೆ. ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ವಿಚಾರವಾಗಿ. ಆವಾಗ ಹೈಕೋರ್ಟ್ ಆದೇಶ ಆಗಿರ್ಲಿಲ್ಲ. ಈಗ ಹೈಕೋರ್ಟ್ ಆದೇಶ ಆಗಿ ನಮ್ಮ ಕೈಯಲ್ಲಿ ಸಿಕ್ಕಿದೆ. ನಿಮ್ಗೆ ಹೈಕೋರ್ಟ್ ಆರ್ಡರ್ ಕಾಪಿ ಸಿಕ್ಕಿದಾ ನಿಮ್ಗೆ? ಹೌದು. ಯಾವುದು? ಅಲ್ಲ, ಅದನ್ನು ಕೂಡ ನಾವು ಒಕ್ಕನವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಇಲ್ಲಿಗಲ್ ಆಗಿ ಮಹಾಸಭೆ ನಡೆಸ್ತಾ ಇದ್ದಾರೆ, ಹೈಕೋರ್ಟ್ ಆದೇಶದ ಮಧ್ಯೆ ಇಂಥ ಒಂದು ಸಭೆ ನಡೆಸ್ತಾ ಇದ್ದಾರೆ, ಇದು ಸರಿಯಲ್ಲ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿ ಕೊಟ್ಟಿದ್ದೇವೆ. ಮಾಡಿದ್ದೇವೆ. ಅವರ ಒತ್ತಡದಲ್ಲಿ, ಅವರು ಯಾರದ ಒತ್ತಡದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಣ್ತಾ ಇದೆ. ಎಲ್ಲ ಮನೆಯವರಲ್ಲ, ಮತದಾರರು 10,000 ಮತದಾರರಿದ್ದಾರೆ ಕನಿಷ್ಠ. ನನ್ನ ತಿಳುವಳಿಕೆ ಪ್ರಕಾರ ಒಂದು 10,000 ಮತದಾರರಾದ್ರೂ ಇರಬಹುದು. ಆದರೆ ನೋಂದಣಿಯಾಗಿರುವಂತದ್ದು 3,000 ಚಿಲ್ಲರೆ ಮತದಾರರು ಮಾತ್ರ. 3,700 ಸಮಥಿಂಗ್ ಏನೋ ಇರಬಹುದು, ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಆದರೆ ಆ 3,700 ಮತದಾರರಿಗೆ ಮಾತ್ರ ಈ ನೋಟಿಸ್ ಅನ್ನು ಹಂಚಬೇಕು. ಕಾನೂನು ನಿಯಮ ಅದು, ವಕ್ಫ್ ಬೈಲಾ ಪ್ರಕಾರ ಇರುವಂತದ್ದು ಅದು. ಯಾರು ಸದಸ್ಯರಿದ್ದಾರೆ ಅವರಿಗೆ ನೋಟಿಸ್ ತಲುಪಿಸಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರನ್ನು ನೋಂದಣಿ ಮಾಡಿಸಿ ಆ ಒಂದು ಗ್ರೂಪ್ ಅಲ್ಲಿ ಅವರಿಗೆ ಮೆಸೇಜ್ ಕಳಿಸುವಾಗ ಅವರಿಗೆ ಲೆಕ್ಕಪತ್ರದ ಆಡಿಟ್ ವರದಿಯನ್ನು ಕೂಡ ಕೊಡಬೇಕು. ಅದು ಯಾವುದೂ ಇಲ್ಲದೆ ಏನೋ ಒಂದು ಡ್ರಾಫ್ಟ್ ಮಾಡಿ ನೀವು ಮಸೀದಿಯಲ್ಲಿ ಕರೆ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅರ್ಥ ಇಲ್ಲಲ್ಲ. ಅದರ ಉದ್ದೇಶ ಏನು? ಸದಸ್ಯರಲ್ಲದವರು ಕೂಡ ಬರಲಿ ಅಂತ ಹೇಳಿ. ಎಲ್ರಿಗೂ ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.